ಭಾರತದಿಂದ ಸಿಂಗಾಪುರಕ್ಕೆ ಪ್ರವಾಸ ಹೋಗಿದ್ದ ಇಬ್ಬರು ಭಾರತೀಯರು ಸೆಕ್ಸ್ ವರ್ಕರ್ಗಳಿಗೆ ಹೊಡೆದು ದರೋಡೆ ಮಾಡಿದ್ದಕ್ಕೆ ಅಲ್ಲಿನ ಕೋರ್ಟ್ ಅವರಿಗೆ ಬಡಿಗೆ ಶಿಕ್ಷೆ ಮತ್ತು 5 ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ. ಸಿಂಗಾಪುರಕ್ಕೆ ಪ್ರವಾಸ ಹೋಗಿ ಸೆಕ್ಸ್ ವರ್ಕರ್ಗಳ ದರೋಡೆ ಮಾಡಿ ಈಗ ಸಿಂಗಾಪುರದ ಕೋರ್ಟಿನಿಂದ ಶಿಕ್ಷೆಗೆ ಒಳಗಾಗಿದ್ದವರು 27ರ ರಾಜೇಂದ್ರನ್ ಮುಯಿಲರಸನ್ ಹಾಗೂ 23ರ ಆರೋಗ್ಯಸಾಮಿ ಡೈಸನ್. ಇವರಿಗೆ 5 ವರ್ಷಗಳ ಸೆರೆಮನೆ ವಾಸದ ಶಿಕ್ಷೆಯಲ್ಲದೆ 12 ಬೆತ್ತದೇಟುಗಳ ಶಿಕ್ಷೆ ನೀಡಲಾಗಿದೆ. ಸಿಂಗಾಪುರದ ಹೋಟೆಲ್ ರೂಮಿನಲ್ಲಿ ಇವರು ಇಬ್ಬರು ಸೆಕ್ಸ್ ವರ್ಕರ್ಗಳ ಮೇಲೆ ಹಲ್ಲೆ ಮಾಡಿದರು ಹಾಗೂ ಅವರನ್ನು ದರೋಡೆ ಮಾಡಿದರು. ಇವರಿಬ್ಬರು ಸೆಪ್ಟೆಂಬರ್ 24ರಂದು ದಸರಾ ರಜೆಯಲ್ಲಿ ಸಿಂಗಾಪುರಕ್ಕೆ ಹೋಗಿದ್ದರು. ಇಂಡಿಯಾ ಸ್ಟ್ರೀಟ್ನಲ್ಲಿ ಇಬ್ಬರು ವೇಶ್ಯೆಯರನ್ನು ಬುಕ್ ಮಾಡಿದ ಅವರು ಲಾಡ್ಜ್ಗೆ ಕರೆತಂದು ಹಲ್ಲೆ ಮಾಡಿ $2,000 ನಗದು ಮತ್ತು ಚಿನ್ನಾಭರಣ ದರೋಡೆ ಮಾಡಿದ್ದಾರೆ. ಇನ್ನೊಬ್ಬ ಮಹಿಳೆಯಿಂದ $800 ಮತ್ತು ಮೊಬೈಲ್ ಕಸಿದಿದ್ದಾರೆ. ಸಿಂಗಾಪುರದಲ್ಲಿ ಹಲ್ಲೆ ದರೋಡೆಗೆ 5 ರಿಂದ 20 ವರ್ಷದವರೆಗಿನ ಶಿಕ್ಷೆ ನೀಡಬಹುದು. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.